ನಡೆ ಹಳ್ಳಿ ಕಡೆ ಎಂದು ಕಾರ್ಯಕ್ರಮ ಮಾಡುತ್ತೀರಿ. ಆದರೆ ಜಿಲ್ಲಾಧಿಕಾರಿಗಳೇ ಕಾರ್ಯಕ್ರಮದಲ್ಲಿ ಇರುವುದಿಲ್ಲ. ಜಿಲ್ಲಾಧಿಕಾರಿಗಳ ಬದಲು ತಹಶೀಲ್ದಾರ್ ಬರುತ್ತಿದ್ದಾರೆ ಎಂದು ತಹಶೀಲ್ದಾರನ್ನು ಗ್ರಾಮಸ್ಥರು ತರಾಟೆಗೆತ್ತಿಕೊಂಡ ಘಟನೆ ಸರಗೂರು ತಾಲೂಕಿನ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ನಡೆಯಿತು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳ ನಡೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳೇ ಬರಬೇಕು. ಒಂದು ಜಿಲ್ಲಾಧಿಕಾರಿಗಳನ್ನು ಕರೆಸಿ, ಇಲ್ಲವಾದರೆ ಕಾರ್ಯಕ್ರಮ ರದ್ದುಪಡಿಸಿ ಎಂದು ಗ್ರಾಮಸ್ಥರು ತಹಶೀಲ್ದಾರ್ ಅವರನ್ನು ತರಾಟೆಗೆತ್ತಿಕೊಂಡರು. ವೈದ್ಯರಾಜನವರು ಏನ್ ಕಾರ್ಯಕ್ರಮ ತರದ ಬಗ್ಗೆ ವಿವರಣೆ ಕೊಡ್ತಾರೆ. ಇಲ್ಲ ಅವ್ರು ಬಂದ್ಮೇಲೆ ಮಾಡಾವಬಿಡಿ, ಸಾಹೇಬ್ರು ಬಂದ್ಮೇಲೆ ಮಾಡಾವ. ಇಲ್ಲ ಒಂದ್ ನಿಮಿಷ ಕೇಳಿ ಸರ್, ಇಲ್ಲೇ ಬರ್ಲಿ ಬಿಡಿ ಸಾಧನೆ. ನನ್ನ ಮಾತು ಸ್ವಲ್ಪ ಕೇಳಿವ್ರೆ ಸರ್. ಈಗ ಹೇಳ್ತೀವಿ ಕೇಳಿ. ನಿಮ್ ಬ್ಯಾನರ್ ಏನಕ್ಕೆ ಹಾಕೊಂಡಿದ್ದೀರಾ ಜಿಲ್ಲಾಧಿಕಾರಿ? ಅದು ಸರ್ಕಾರಿ ಆದೇಶ ಏನಿದೆ ಅಂತ ಅದೇ ಬರ್ಲಿ ಬಿಡಿ. ಸರ್ಕಾರಿ ಆದೇಶನ ನಾವು ಪಾಲಿಸ್ತೀವಿ. ನಾವು ಸರ್ಕಾರಿ ಆದೇಶನ ಪಾಲಿಸಲ್ಲ ಅನ್ನೋದಿಲ್ಲ. ಸರ್ಕಾರಿ ಆದೇಶವನ್ನು ನಾವು ಪಾಲಿಸ್ತೀವಿ. ಬರ್ಲಿ ಬಿಡಿ ಸಾಹೇಬ್ರು, ಕಾಯನ 4 ಗಂಟೆ ಕಾಯ್ತೀವಿ. ಜಿಲ್ಲಾಧಿಕಾರಿಗಳು ಆಗಮಿಸದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ತೀವ್ರ ಪ್ರತಿಭಟನೆ ನಡೆಸಿದರು. ಈ ವೇಳೆ ತಹಶೀಲ್ದಾರ್ ಚಲುವರಾಜು ಅವರು ಪ್ರತಿಭಟನಾಕಾರರ ಮನವೊಲಿಸಲು ಸಾಕಷ್ಟು ಪ್ರಯತ್ನಿಸಿದರೂ ಪ್ರತಿಭಟನಾಕಾರರು ಪಟ್ಟು ಹಿಡಿದು ಜಿಲ್ಲಾಧಿಕಾರಿಗಳು ಬಾರದೆ ಕಾರ್ಯಕ್ರಮ ನಡೆಸುವುದು ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಡಂಚಿನ ಭಾಗವಾಗಿರುವ ಈ ಗ್ರಾಮದಲ್ಲಿ ಕಾಡಾನೆ ಹಾವಳಿ ಜಾಸ್ತಿಯಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಜನರ ರಕ್ಷಣೆಗೂ ಮುಂದಾಗುತ್ತಿಲ್ಲ. ಇದರ ಜೊತೆಗೆ ನಷ್ಟ ಪರಿಹಾರವನ್ನು ನೀಡುತ್ತಿಲ್ಲ. ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಜಿಲ್ಲಾಧಿಕಾರಿಗಳೇ ಬರಬೇಕು ಎಂದು ಗ್ರಾಮಸ್ಥರು ಪಟ್ಟು ಹಿಡಿದು ಸಭೆಯಿಂದ ಹೊರನಡೆದರು. ಹಳ್ಳಿಯ ಕಡೆ ಅಂತ ಹಾಕೊಂಡಿದ್ದೀರಾ, ದಯಮಾಡಿ ಬೇಕಾದ್ರೆ ಕಾಯ್ತೀವಿ 4 ಗಂಟೆಗೆ ಮುಗಿಸ್ಕ ಬರ್ಲಿ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲಾ ಇಲಾಖೆಯವರು ಯಾರು ಬಂದಿಲ್ಲ. ನಮ್ಮಲ್ಲಿ ಜಟಿಲವಾದ ಸಮಸ್ಯೆಗಳಿವೆ. ಯಾಕಂದ್ರೆ ನಿಮ್ಮ ಹತ್ರನೂ ಹೇಳಿದೀವಿ, AC ಅವ್ರ ಹತ್ರನೂ ಹೇಳಿದೀವಿ. ಸರಗೂರ್ಲಿ ಜನಸಂಪರ್ಕ ಸಭೆ ಬಂದಾಗ AC ಅವ್ರ ಜೊತೆ ಮಾತಾಡಿದೀವಿ, ಅವು ಇಲ್ಲಿವರೆಗೂ ಬಗೆಹರಿದಿಲ್ಲ. ಹಾಗಾಗಿ ದಯಮಾಡಿ ಜಿಲ್ಲಾಧಿಕಾರಿ ಬರ ಗಂಟೆ ಈ ಸಭೆನ ಬೇಕಾದ್ರೆ ನಾವು ಹಿಂಗೆ ಕೂತ್ಕೋತೀವಿ. ದಯಮಾಡಿ ಅವ್ರು ಬರ್ಲಿ. ವೈದ್ಯರಾಜನವರು ಏನ್ ಕಾರ್ಯಕ್ರಮ ತರದ ಬಗ್ಗೆ ವಿವರಣೆ ಕೊಡ್ತಾರೆ. ಇಲ್ಲ ಅವ್ರು ಬಂದ್ಮೇಲೆ ಮಾಡಾವಬಿಡಿ, ಸಾಹೇಬ್ರು ಬಂದ್ಮೇಲೆ ಮಾಡಾವ. ಇಲ್ಲ ಒಂದ್ ನಿಮಿಷ ಕೇಳಿ ಸರ್, ಇಲ್ಲೇ ಬರ್ಲಿ ಬಿಡಿ ಸಾಧನೆ. ನನ್ನ ಮಾತು ಸ್ವಲ್ಪ ಕೇಳಿವ್ರೆ ಸರ್. ಈಗ ಹೇಳ್ತೀವಿ ಕೇಳಿ. ನಿಮ್ ಬ್ಯಾನರ್ ಏನಕ್ಕೆ ಹಾಕೊಂಡಿದ್ದೀರಾ ಜಿಲ್ಲಾಧಿಕಾರಿ? ಅದು ಸರ್ಕಾರಿ ಆದೇಶ ಏನಿದೆ ಅಂತ ಅದೇ ಬರ್ಲಿ ಬಿಡಿ. ಸರ್ಕಾರಿ ಆದೇಶನ ನಾವು ಪಾಲಿಸ್ತೀವಿ. ನಾವು ಸರ್ಕಾರಿ ಆದೇಶನ ಪಾಲಿಸಲ್ಲ ಅನ್ನೋದಿಲ್ಲ. ಸರ್ಕಾರಿ ಆದೇಶವನ್ನು ನಾವು ಪಾಲಿಸ್ತೀವಿ. ಬರ್ಲಿ ಬಿಡಿ ಸಾಹೇಬ್ರು, ಕಾಯನ 4 ಗಂಟೆ ಕಾಯ್ತೀವಿ. ಸರ್ ಸರ್, ನಾನು ಹೇಳಿದ ದಯವಿಟ್ಟು ತೆಗೆದ್ಬಿಡಿ, ಆಮೇಲೆ ಮಾಡಿ. ದಯವಿಟ್ಟು ನಾನು ಹೇಳಿದ್ರು ಕೇಳಿ. ದಂಡಾಧಿಕಾರಿ, ತಾಲೂಕು ದಂಡಾಧಿಕಾರಿಗಳು ಅಂತ ಬ್ಯಾನರ್ ಹಾಕಿ ಸರ್ ಮಾಡಿ. ದಂಡಾಧಿಕಾರಿಗಳು ಹಳ್ಳಿ ಕಡೆಯಿಂದ ಬ್ಯಾನರ್ ಹಾಕಿ ನೀವು ಮಾಡಿ. ನೋ ಆ ಬ್ಯಾನರ್ ಚೇಂಜ್ ಮಾಡಿ. ದಂಡಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಂತ ಮಾಡಿ ನಾವು ಓಕೆ ಕೊಡ್ತೀವಿ. ಇಲ್ಲ ಸಾಹೇಬ್ರು ಬರ ಗಂಟೆ ಬೇಕಾದ್ರೆ ಕಾಯ್ತೀವಿ. ನಾವು ಯಾರು ಹೋಗಲ್ಲ, ತಾಳ್ಮೆಯಿಂದ ಇರ್ತೀವಿ. ಸರ್ಕಾರಿ ಆದೇಶವನ್ನ ನಾವು ಪಾಲಿಸ್ತೀವಿ. ಹೇಳ್ತೀವಿ. ಏನಕ್ಕೆ ಹೇಳ್ತಾ ಇದ್ದೀನಿ ಮಾತಾ ಅಂದ್ರೆ, ಜನಸಂಪರ್ಕ ಸಭೆಯನ್ನ ಸರಗೂರು ಮಾಡ್ತಾವ ತಾಲೂಕು